ಅವನು ಮದುವೆ ಮಾಡಿಸಿ ಮಗಳ ಜೊತೆ ಅಷ್ಟೇ ನಾನು ಕೇಳುದು. ಇದಕ್ಕಿಂತ ಮುಂಚೆನೂ ಇಷ್ಟೇ ಕೇಳಿದ್ದು, ಮದುವೆ ಮಾಡಿಸಿ ಅವರಿಗೆ. ಈಗ ಮಗು ಬೇರೆ ಬಂದಾಗಿದೆ ಅಲ್ವಾ, ಮದುವೆ ಮಾಡಿಸಿ. ಶಿಕ್ಷೆ ಕೊಡ್ಲಿಕ್ಕೋಸ್ಕರ ನಾನು ಇಷ್ಟು ಹೋರಾಡುದನ್ನ ನನ್ನ ಮಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಇಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅವರ ವಾದ ಹೇಗಿದೆ, ನಿಮ್ಮ ವಿಚಾರ ಕರೆಕ್ಟ್ ಮದುವೆ ಆಗ್ತದೆ. ನಾನು ಅದೇ ದೃಷ್ಟಿಕೋನ ಇಟ್ಕೊಂಡು ಮೊನ್ನೆ ನಿಮಗೆ ಹೇಳಿರುವಂತ. ಇಲ್ಲ ಮೊನ್ನೆ ನೀವು ಕಂಪ್ಲೇಂಟ್ ಕೊಡುವಾಗ ಅಲ್ಲೇ ಬ್ಲಾಸ್ಟ್ ಆಗಿ ಮುಗಿತೆ. ನಾನು ಮುಚ್ಚಲಿಕ್ಕೆ ಬರ್ದದ್ರಿಂದ ನಿಮ್ಗೆ ಇವತ್ತೊಂದು ಸ್ಟ್ಯಾಂಡ್ ಇದೆ. ನಾವು ಮುಚ್ಚಲಿಕ್ಕೆ ಅಲ್ಲಿ ನಾವು ಬರೆದು ಮದುವೆ ಮಾಡ್ತೀವಿ ಅಂತ ಬರ್ಕೊಟ್ರಿಂದ ನಿಮಗೆ ಇವತ್ತೊಂದು ಸ್ಟ್ಯಾಂಡ್ ಇದೆ. ಇಲ್ಲಾಂದ್ರೆ ಅವತ್ತೇ ಇದಾಗ್ತಿತ್ತು. ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷದವರು, ಬೇರೆ ಬೇರೆ ಸಂಘಟನೆಯವರು ಅವರು ಹೇಳಿದ್ದಾರೆ, MLA ಅವರು ಹೇಳಿದ್ದಾರೆ, ಅವರೇ ಮದುವೆ ಮಾಡಿ ನಿಲ್ಲಿಸಿ ಕೊಡಬೇಕು ಅನ್ನೋ ವಿಚಾರಗಳೆಲ್ಲ ಬರ್ತಾ ಇತ್ತು 2-3 ದಿವಸದಿಂದ. ನೋಡಿ, ಮದುವೆ ಆಗುದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿತ್ತು. 2-3 ಕಡೆಯವರು ಒಪ್ಪಿಕೊಂಡು ಅವರನ್ನು ನಾನು ಎತ್ಕೊಂಡು ಬಂದು ನಿಲ್ಲಿಸಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಎಷ್ಟು ದಿವಸ ಒಪ್ಪಿಕೊಂಡು ಮದುವೆ ಆಗಬೇಕಾಗ್ತದೆ. ಸೊ ಅವ್ರು ಮಾಡಿದ ತಪ್ಪು. ನಿಮ್ಮ ಪರವಾಗಿ ನಾವು ಯಾವತ್ತೂ ಇದ್ದೇವೆ. ನಾವು ಹಿಂದಿನ ಕೂಡ ಇದರಲ್ಲಿ ಇದ್ದದ್ದು. ನಾವು ಮೊನ್ನೆ ಹೇಳಿರುವ ಉದ್ದೇಶನೂ ಅಷ್ಟೇ. 2 ಕುಟುಂಬಗಳು ಬೇರೆ ಆಗುವುದು ಬೇಡ ಅಂತ ಹೊರತು, ಇಲ್ಲದಿದ್ದರೆ ಬೇರೆ ಉದ್ದೇಶ. ಅವರೇನು ನಮ್ಮ ಚುನಾವಣೆ ಸಮಯದಲ್ಲಿ ನಮ್ಮ ಜೊತೆ ಇರಲಿಲ್ಲ, ನಮ್ಮ ಪಕ್ಷದವರು ಅಲ್ಲ, ಅವರು ಬೇರೆ ಪಕ್ಷದವರಿಗೆ ಗುರುತಿಸಿಕೊಂಡವರು. ಹಾಗೆ ಅಲ್ಲಿ ನಾವು ಕಾನೂನಾತ್ಮಕವಾಗಿ ಎಲ್ಲಿಯೂ ಕೂಡ ಅವರಿಗೆ ಸರಿ ಮಾಡಬೇಕು, ನೀವೇ ಮಾಡ್ಬೇಕಂತ. ಈಗಲೂ ನಮ್ಮ ಸ್ಟ್ಯಾಂಡ್ ಅದೇ. ಸ್ಟ್ಯಾಂಡ್ ಆಗಿ ಮದುವೆ ಆಗಬೇಕು. ಅವ್ರಿಗೆ ಗೊತ್ತಿರ್ಲಿಲ್ವಾ? ನಾವು 1.5 ತಿಂಗಳು ನಾವು ಯಾರಿಗೂ ಹೇಳದೆ ವೆಯ್ಟ್ ಮಾಡಿದ್ದೇವೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಮಾಡಿದ್ದು 21 ವರ್ಷ ಆಗ್ಬೇಕು ಅಂತಾನೆ ಹೇಳಿದ್ರು. ಅವರು ಬರ್ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಅವಾಗ ಕಾನೂನು ಮುಖಾಂತರ ನನಗೆ ಹೋಗ್ಬೋದು. ಅವರು ನಮ್ಗೆ ಇಷ್ಟು ಭರವಸೆ ಕೊಟ್ಟ ಕಾರಣ ನಾನು ಅಷ್ಟುವರೆಗೆ ಕೂತದೆ. ಅವ್ರು ಮಾಡಿ ಕೊಡ್ತಾರೆ ಮದುವೆ. ಆಗ ಕಾನೂನು ಮುಖಾಂತರ ಹೋಗುವುದಕ್ಕೂ ಈಗ ಹೋಗಬೇಕು ತುಂಬಾ ವ್ಯತ್ಯಾಸ. ನನಗೆ ಪ್ರಾಯ ಆಗಿಲ್ಲ, 21 ವರ್ಷ ಆಗಿಲ್ಲ. ಆಗ ಮಗು ನೋಡಿ, ಆರೋಪಿಯ ತಂದೆ ಜಗನ್ನಿವಾಸ ರಾವ್ ಅವರು ನನ್ನ ಹತ್ರ ಯಾವತ್ತೂ ಮುಗಿಸ್ಕೊಡ್ಬೇಕಂತ ಬಂದಿಲ್ಲ. ನನಗೆ ಸ್ಟೇಷನಿಂದ ಇಬ್ಬರು ಅಲ್ಲಿಂದ ಇದ್ದಾಗ ಫೋನ್ ಮಾಡಿದ್ರು. ಆ ಫೋನ್ ಮಾಡುವಾಗ ಅವ್ರು ಏನೆಲ್ಲ ಮಾತಾಡಿದ್ರೆ, ಇವ್ರ ಮೇಡಮ್ ಅವರ ತಾಯಿ ಹತ್ರನೂ ಕೂಡ ಅವರಿದ್ರು. ಅದಕ್ಕೆ ನಾನು ಹೇಳಿದೆ, ಒಂದಾಗೋದಿದ್ರೆ ನೀವು ಕಂಪ್ಲೇಂಟ್ ಕೊಡೋದು ಬೇಡ, ಮುಚ್ಚಲಿಕ್ಕೆ ಬರ್ಕೊಂಡು ನೀವು 21 ವರ್ಷ ಆದ ಕೂಡಲೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ. ಈಗಲೇ ಡಿವೈಡ್ ಆಗುವಂತ ಏನು ಅವತ್ತೇ ಕಂಪ್ಲೇಂಟ್ ಕೊಟ್ಟರೆ ಡಿವೈಡ್ ಆಗ್ತಿತ್ತು, ಆವಾಗಲೇ ಬ್ಲಾಸ್ಟ್ ಆಗ್ತಿತ್ತು. ಇವತ್ತು ಅವರು ಮುಚ್ಚಾಲಿಕೆ ಬರೆದು ಕೊಟ್ಟಿದ್ದಾರೆ, ಒಂದಾಗುವಂತ ಎಲ್ಲ ಇದಿತ್ತು, ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಜಗನ್ನಿವಾಸ ರಾವ್ ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ. ಇವತ್ತು BJP ಪಕ್ಷದವರು ಹೇಳ್ತಾರೆ, BJP ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದಾರ, ಪಕ್ಷದಿಂದ ಮಾಡಿದಾರ ಹೇಳುದು. ನಾನು ಮಾಡಿ ಅಂತ ಹೇಳುದಲ್ಲ, ಇವ್ರು ಮಾಡಿದಾರ. ನನ್ನ ಬಗ್ಗೆ ಹೇಳ್ತಾರಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಸಾಮಾಜಿಕವಾಗಿ ನನ್ನ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ನಾನೇನಾದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೂ ಮೊನ್ನೆಯಿಂದ ಬೈಟ್ ಕೊಡ್ತಾ ಇರಲಿಲ್ಲ ಮಾಧ್ಯಮದ ಎದುರು. ಅವರು ಒಳ್ಳೇದಾಗ್ರೆ ಒಳ್ಳೇದಾಗ್ಲಿ ಅಂತ. ಈ ಸಂತ್ರತೆ ತಾಯಿ ಕೂಡ ನನಗೆ ಮೊನ್ನೆ ಫೋನ್ ಮಾಡಿದರು. ಅವ್ರಿಗೆ ಮೊನ್ನೆ ಒಪ್ಪಿಕೊಳ್ತೇನೆ ಅಂತ ಹೇಳಿದರು ಶಾಸಕರೇ. ಈಗ ಅವರು ಮಾತು ಬದಲಾವಣೆ ಮಾಡಿದ್ದಾರೆ. ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ. ಯಾವತ್ತು ಹೋಗಿ ಮಾತಾಡಿ ಅವ್ರ ಹತ್ರ ಅದು ಮಾಡಿ ಇದು ಮಾಡಿ ಅಂತ ಹೇಳಿಲ್ಲ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ. ಅವರವರು ಒಪ್ಪಿಕೊಂಡ್ರೆ ಮಾಡ್ಬೋದೇ ಹೊರತು ಒಬ್ಬರನ್ನು ಸಂಧಾನ ಮೂಲಕ ಮಾಡುವಂಥದ್ದು ಅವರ ಮನಸ್ಸುಗಳು ಒಪ್ಪಿದ್ರೆ ಮಾತ್ರ ಎಲ್ಲ ಮಾಡಲಿಕ್ಕೆ ಸಾಧ್ಯ. ಇಂಥ ವಿಚಾರಗಳಲ್ಲಿ ಸಂಧಾನ ಮೂಲಕ ಆಗುವಂಥದ್ದು ಏನಿಲ್ಲ. ಎಷ್ಟು ಸಂಘಟನೆಗಳು ಬರಲಿ, ಅದು ಸಾಧ್ಯ ಇಲ್ಲ. ಅವರ ಮನಸ್ಸುಗಳು, ಆ ಹುಡುಗಿ ಮತ್ತು ಹುಡುಗನ ಮನಸ್ಸುಗಳು, ಆ ಕುಟುಂಬಗಳು ಒಂದಾಗಬೇಕು. ಅದು ಮಾಡುವಂಥ ಕೆಲಸಗಳು ನಾವು ಮಾಡಬೇಕು. ಅದು ಹೊರತು ಮಾಧ್ಯಮದಲ್ಲಿ ಹೇಳಿದ ಕೂಡಲೇ ಏನದು ವಿಚಾರಗಳಾಗೋದಿಲ್ಲ. ಹೇಳುವವರು ಏನು ಬೇಕಿದ್ರೆ ಹೇಳಬಹುದು. ನಾನು ಬೆಂಗಳೂರಿಂದ ಚರ್ಚೆ ಮಾಡಿದ್ದೀನಿ. ಚರ್ಚೆ ಮಾಡುವಾಗ ಅದಕ್ಕೆ ಹಿಂದೆ ಅವರು ಮಾಡಿದಂಥ ಟ್ರಾನ್ಸಾಕ್ಷನ್ಗಳು, ಅವ್ರದ್ದು ಮೊಬೈಲ್ಗಳನ್ನು ಟ್ರ್ಯಾಪ್ ಮಾಡುವಂಥದ್ದು ಒಂದು ಹಂತ ಪೊಲೀಸ್ ಇಲಾಖೆ ಮುಟ್ಟಿತ್ತು. ಅದನ್ನು ನಾನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾನು ಅಪ್ಡೇಟ್ ಕೇಳ್ತಾನೆ ಇದ್ದೆ. ಯಾವತ್ತು ಈ ಸಂತ್ರಸ್ತೆಯ ತಾಯಿ ನನಗೆ ಫೋನ್ ಮಾಡಿತ್ತು, ಆ ಫೋನ್ ಮಾಡಿದ ಇಟ್ಟ ಕೂಡಲೇ ನಾನು SP ಅವರಿಗೆ ಕರೆ ಮಾಡಿದ್ದೀನಿ. ನೋಡಿ ಅವರೇ, SP ಹೀಗೆ ಆಗಿದೆ, SP ಅವರೇ ಕೂಡಲೇ ಕ್ರಮ ತಗೊಳ್ಳಿ, ಇದು ಇನ್ನೂ ದೊಡ್ಡ ಇಶ್ಯೂಗಳು ಆಗಬಾರ್ದು, ಹುಡುಗಿಗೂ ತೊಂದರೆ ಆಗಬಾರ್ದು, ನೀವು ಕೂಡಲೇ ಅವರು ನಿಮ್ಮ ಹತ್ರ ಬರ್ತಾರೆ, ನೀವು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಅಂತ ಆವಾಗಲೇ ನೆಕ್ಸ್ಟ್ ಕಾಲ್, ಇವತ್ತಲ್ಲ ಅವತ್ತೇ ಮಾಡಿದ್ದೀನಿ. ಇವತ್ತು ಅಂದರೆ ನಿನ್ನೆ ಬಂದ ಕೂಡಲೇ ಇದನ್ನು ಪೊಲೀಸ್ನವ್ರು ಏನು ಸುಮ್ಮನೆ ಕೂತಿಲ್ಲ, ಅವರ ಕೆಲಸ ಮಾಡ್ತಾಯಿದ್ರು, ಟ್ರ್ಯಾಕ್ ಮಾಡ್ತಾಯಿದ್ರು. ಮಾಡಿ ನಿನ್ನೆಗೆ ಅವರು ಯಾವಾಗ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ.
ಅವ್ರು ನನ್ನ ಹತ್ರ ನನಗೆ ಫೋನ್ ಮಾಡಲಿಲ್ಲ, ಏನು ವಿಚಾರಗಳು ಇರಲಿಲ್ಲ. ಸೊ ನಾನು ಈ ಕೆಲಸಗಳನ್ನು ಮಾಡಬೇಕು, ಅದನ್ನು ಮಾಡಿದ್ದೀನಿ. SP ಅವರು ಆಗಲೇ ಹೇಳಿದರು, ನಾವು ಟ್ರ್ಯಾಕಲ್ಲಿ ಇದ್ದೇವೆ ಸರ್, 1-2 ದಿವಸದಲ್ಲಿ ಬಂಧನ ಮಾಡ್ತೀವಿ. ನಿನ್ನೆ ಮಾಡಿದ್ದಾರೆ. ಊರಿನಲ್ಲಿ ಇವಾಗ ಘಟನೆಯ ಈ ಸಂತ್ರಸ್ತೆಯ ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ. 2-3 ದಿವಸ ಬೆಂಗಳೂರಿನಲ್ಲಿ ಇದ್ದ ಕಾರಣ ನಿನ್ನೆ ಮಧ್ಯಾಹ್ನ ಬಂದು SP ಅವರ ಜೊತೆ ಚರ್ಚೆ ಮಾಡಿದ್ದೆ. ಕೂಡಲೇ ಸ್ಪೆಷಲ್ ಫೋರ್ಸ್ಗಳನ್ನೆಲ್ಲ ಹಾಕಿ ತಂಡಗಳನ್ನು ರಚಿಸಿ ಆ ಹುಡುಗನ ಬಂಧನ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದಾಗ SP ಅವರು ಇಲ್ಲ, ನಾವು ಆಗಲೇ ಕಾರ್ಯಾಚರಣೆಯಲ್ಲಿ ಇದ್ದೇವೆ, ಕೂಡಲೇ 1-1.5 ದಿವಸ 1 ದಿವಸ 2 ದಿವಸಗಳಲ್ಲಿ ನಾವು ಬಂಧನ